ಪಡುಬಿದ್ರಿ ಠಾಣಾ ವ್ಯಾಪ್ತಿಯ ಎರ್ಮಾಳು ಪಡುಬಿದ್ರಿ ಹಾಗೂ ಹೆಜಮಾಡಿಗಳಲ್ಲಿ ವಿವಿಧ ರೀತಿಯ ವಿಕೃತರಿಂದ ಮಹಿಳೆಯರು ಸಂಜೆಯಾಗುತ್ತಿದ್ದಂತೆ ಮನೆಯಿಂದ ಹೊರಬರಲು ಹೆದರುತ್ತಿದ್ದು, ಇದೀಗ ಎರ್ಮಾಳಿನ ಮನೆಯೊಂದರ ಸಿಸಿಟಿವಿಯಲ್ಲಿ ಶೂ ಬಟ್ಟೆ ಕದಿಯುತ್ತಿದ್ದ ಕಳ್ಳನೋರ್ವ ಸೆರೆಯಾಗಿದ್ರು. ಈ ಬಗ್ಗೆ ಯಾವುದೇ ರೀತಿಯ ಪ್ರಯೋಜನವಾಗದೆ ಪ್ರಕರಣ ಮುಂದುವರಿಯುತ್ತಲೇ ಇದೆ ಎಂಬುದು ಗ್ರಾಮಸ್ಥರ ಆರೋಪ. ಎರ್ಮಾಳಿನಲ್ಲಿ ತಡರಾತ್ರಿ ಹೊರಗಿದ್ದ ಚಪ್ಪಲ್, ಶೂ, ಬಟ್ಟೆ ಬರೆ ಹಾಗೂ ಅದರೊಂದಿಗಿದ್ದ ಹಗ್ಗ ಸಹಿತ ಕಳವು ನಡೆಸಿದ್ರೆ ಹೆಜಮಾಡಿ ಸುಲ್ತಾನ್ ರಸ್ತೆಯ ಬಳಿ ವಿಕೃತವಾಗಿ ನಡೆದುಕೊಳ್ಳಲಾಗಿದೆ ಎಂಬ ಮಾಹಿತಿ ಇದ್ದು, ಮುಖಕ್ಕೆ ಬಟ್ಟೆ ಹೊದ್ದುಕೊಂಡು ಬರುವ ವ್ಯಕ್ತಿ ಮಹಿಳೆಯರು ವಾಸವಿರುವ ಮನೆಯ ಬಾಗಿಲು ಬಡಿದು ಅವರು ಬಾಗಿಲು ತೆಗೆಯುತ್ತಿದ್ದಂತೆ ಅವರಿಗೆ ಹಲ್ಲೆ ನಡೆಸಿ ಅವರು ಬೊಬ್ಬಿಡುತ್ತಿದ್ದಂತೆಯೇ ಓಡಿ ಪರಾರಿಯಾಗುತ್ತಿದ್ದಾನೆ. ಅದಲ್ಲದೆ ಮಹಿಳೆಯರ ಒಳ ಉಡುಪು, ಕೋಳಿ ಸಹಿತ ಅದರ ಮರಿಗಳನ್ನ ಕಳವು ನಡೆಸಿದ ಬಗ್ಗೆ ಗ್ರಾಮಸ್ಥರು ದೂರುತ್ತಾರೆ. ಬಾಗಿಲು ಬಡಿದು ಹೆದರಿಸುವ ಪ್ರಕ್ರಿಯೆಯಂತೂ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಿದ್ದು, ಈ ಬಗ್ಗೆ ಸ್ಥಳೀಯ ಯುವಕರೇ ಕಾರ್ಯಾಚರಿಸಿ ಈ ವಿಕೃತನನ್ನ ಪತ್ತೆ ಹಚ್ಚಿ ಗ್ರಾಮದಲ್ಲಿ ಶಾಂತಿ ಕದಡದಂತೆ ಮಾಡಲು ಮುಂದಾಗಿದ್ದಾರೆ. ಒಟ್ಟಾರೆಯಾಗಿ ಪ್ರತಿ ವಾರ್ಡ್ನಲ್ಲೂ ಬೀಟ್ ಪೊಲೀಸ್ ಕಾರ್ಯಾಚರಿಸುತ್ತಿದ್ದರೂ ಈ ಜನರ ಸಮಸ್ಯೆಯ ಬಗ್ಗೆ ಏಕೆ ತಿಳಿಯುತ್ತಿಲ್ಲ, ತಿಳಿದರೂ ಏಕೆ ಈ ಬಗ್ಗೆ ಕಾರ್ಯಾಚರಿಸುತ್ತಿಲ್ಲ ಎಂಬುದು ಗ್ರಾಮಸ್ಥರ ಪ್ರಶ್ನೆ.